ಇದೊಂದಿದ್ರೆ ಸಾಕು, ನಂದು ವಾರದ ಅರ್ಧ ಅಡುಗೆ ಮುಗ್ದ ಹಾಗೆ. ಯಾಕಂತಂದರೆ ಈ ಒಂದು ಪುಡಿ ಇದ್ದರೆ ನಾವು ಮಂಗಳೂರು ಸ್ಟೈಲಲ್ಲಿ ರೆಗ್ಯುಲರಾಗಿ ಮಾಡುವಂಥ ಚಿಕನ್ ಸುಕ್ಕ ಇರ್ಬೋದು, ಚಿಕನ್ ಪುಳಿ ಮುಂಚಿ, ಚಿಕನ್ ಗೀ ರೋಸ್ಟ್, ಚಿಕನ್ ಸಾರಿ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿಟ್ರೆ ಆಲ್ಮೋಸ್ಟ್ ಒಂದು 6 ತಿಂಗಳು ಇದು ಕೆಡಲ್ಲ, ಆರಾಮ್ಸೆ ಉಪಯೋಗ ಮಾಡ್ಬೋದು. ಇದನ್ನ ಏನು ಅಂತಂದರೆ ಈ ಬ್ಯಾಚುಲರ್ಸ್ಗೆಲ್ಲ ರುಬ್ಬಿಬಿಟ್ಟು ಎಲ್ಲ ಚಿಕನ್ ಸುಕ್ಕ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ ಅಂಥವರು ಈ ಡಬ್ಬದಲ್ಲಿ ಅಂದರೆ ಒಂದು ಸರಿ ಇದನ್ನ ಮಾಡಿಟ್ಕೊಂಡ್ರೆ ಆರಾಮ್ಸೆ ಎಷ್ಟು ಟೈಮ್ ಬೇಕಾದರೂ ಉಪಯೋಗ ಮಾಡ್ಬೋದು. ಅಂದರೆ ಮಿಕ್ಸಿಯಲ್ಲಿ ರುಬ್ಲಿಕ್ಕೆಲ್ಲ ಕಷ್ಟ ಆಗುತ್ತಲ್ಲ, ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ನೋಡಿ, ನಮಗೆ ನಮ್ಮ ಊರ ಕಡೆ ಇದಕ್ಕೆ ಮಂಡೆ ಮುಂಚಿ ಅಂತ ಹೇಳ್ತೀವಿ. ಅಂದರೆ ರೌಂಡ್ ಮೆಣಸು, ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ಅಂದರೆ ಗೊತ್ತಿಲ್ಲ. ಅಂದರೆ ಈ ಥರ ಬರುತ್ತೆ, ಖಾರ ಇರುತ್ತೆ, ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ. 2 kg ಅಂದಾಜಿಗೆ ನಾನೊಂದು 10-15 ಮಂಡೆ ಮೆಣಸು ಅಥವಾ ರೌಂಡ್ ಮೆಣಸು ತಗೊಂಡಿದ್ದೇನೆ. ನೀವು ಅದರ ಬದಲು ಗುಂಟೂರು ಮೆಣಸು ತಗೋಬೋದು. ಆಮೇಲೆ ಒಂದು 25-30 ಬ್ಯಾಡಗಿ ಮೆಣಸನ್ನು ತಗೋಬೇಕು. ಮೊದಲಿಗೆ ಬಾಣಲಿನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಮೆಣಸನ್ನು, ಅಂದರೆ ರೌಂಡ್ ಮೆಣಸು ಬರುತ್ತಲ್ವ, ಅದನ್ನ ಸ್ವಲ್ಪ ಹುರಿದ್ಕೋಬೇಕು. ಅದಾದ ನಂತರ ನಾವು ಬ್ಯಾಡಗಿ ಮೆಣಸನ್ನು ಹುರಿದ್ಕೋಬೇಕು. ಇದಕ್ಕೆ ಬ್ಯಾಡಗಿ ಮೆಣಸು ಹುರಿದ್ಕೊಳ್ಳುವಾಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸಿದರೆ ಫ್ಲೇವರ್ ಆ ಘಮ ಇದೆಯಲ್ವ ತುಂಬ ಅದ್ಭುತವಾಗಿ ಬರುತ್ತೆ. ಕ್ರಿಸ್ಪ್ ಆಗೋ ತನಕ ಇದನ್ನ ನಾವು ಹುರಿದ್ಕೋಬೇಕು. ಯಾಕಂತಂದರೆ ಪೌಡರ್ ಮಾಡೋದಕ್ಕಿರುತ್ತಲ್ವ, ಮೆಣಸನ್ನು ನೀವು ಒಣಗಿಸಿಟ್ರೆ ಆರಾಮ್ಸೆ ಬೇಗ ಹುರಿಯುತ್ತೆ. ಸ್ವಲ್ಪ ಮೆಣಸು ಒದ್ದೇ ಇದ್ದರೆ ನಿಮಗೆ ಹುರಿಯೋದಕ್ಕೆ ಕಷ್ಟ, ಆದರೆ ಕರಟಿಸಬೇಡಿ. ಒಂದು ಸರಿ ಮೆಣಸೆಲ್ಲ ಹುರಿದಾದ ನಂತರ 4 ಚಮಚದಷ್ಟು ಕೊತ್ತಂಬರಿ, 1 ಚಮಚದಷ್ಟು ಕಾಳುಮೆಣಸು ಅಥವಾ 1-2 ಚಮಚ ಕಾಳುಮೆಣಸು ಹಾಕೋಬೋದು, ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ. ಇದೆರಡನ್ನು ಸೇರಿಸ್ಕೊಂಡು ಹುರಿದ್ಕೊಳ್ಳಿ. ತುಂಬ ಚೆನ್ನಾಗಿ ಅರೋಮಾ ಬರಬೇಕು. ಅದಾದ ನಂತರ ನಾವಿದನ್ನ ತೆಗೆದಿಡ್ಬೋದು. ಇದು ಹುರಿದಾದ ನಂತರ ಇವಾಗ ಒಂದು ಅರ್ಧ ಚಮಚದಷ್ಟು ಮೆಂತೆ, ಅರ್ಧ ಚಮಚದಷ್ಟು ಓಮಕಾಳು, 2 ಚಮಚದಷ್ಟು ಜೀರಿಗೆ, ಇದಿಷ್ಟನ್ನು ಒಟ್ಟಿಗೆ ಹುರಿದ್ಕೋಬೇಕು. ನಾನು ಆಲ್ಮೋಸ್ಟ್ ಒಂದು 2 kg ಚಿಕನ್ ಸುಕ್ಕ ಅಥವಾ ಚಿಕನ್ ಪುಳಿ ಮುಂಚಿ ಈ ಥರ ಏನಾದರೂ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದೇನೆ. ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ಅಂದಾಜಲ್ಲಿ ಮಾಡ್ಬೋದು. ಎಲ್ಲದನ್ನು ಹುರಿದಾದ ನಂತರ ಒಂದು ಲಿಂಬೆ ಗಾತ್ರದಷ್ಟು ನಾವು ಹುಣಸೆ ಹಣ್ಣನ್ನು ತಗೋಬೇಕಾಗುತ್ತೆ. ಜಾಸ್ತಿ ಹುಣಸೆ ಹಣ್ಣು ಹಾಕೋದು ಬೇಡ. ಒಂದು 5-6 ಎಸಳು ಬೆಳ್ಳುಳ್ಳಿ. ನೀವು ಒಂದು ವೇಳೆ ಜಾಸ್ತಿ ಟೈಮ್ ಇಡಬೇಕು ಅಂತ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ. ನೀವು ರೆಡಿ ಮಾಡುವಾಗ, ಅಂದರೆ ಚಿಕನ್ ಸುಕ್ಕ ಎಲ್ಲ ಮಾಡುವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಸಾಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬ್ಯಾಚ್ ಬೈ ಬ್ಯಾಚ್ ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಸೇರಿಸ್ಕೋಬೇಕು. ನಾನು ಬ್ಯಾಚ್ ಬೈ ಬ್ಯಾಚ್ ರುಬ್ಕೊಳ್ತಾ ಇದ್ದೇನೆ. ಯಾಕಂತಂದರೆ ಒಂದೇ ಸಾರಿ ರುಬ್ಬಿದರೆ ಕರೆಕ್ಟಾಗಿ ಪೌಡರ್ ಆಗಲ್ಲ. ಪ್ರತಿ ಬ್ಯಾಚಿಗೂ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಒಟ್ಟಿಗೆ ರುಬ್ಬಿ ಆದ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣನ ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಪೌಡರ್ ಇದೆಯಲ್ವ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಮತ್ತು ನಾವು ಪುಳಿ ಮುಂಚಿ ಚಿಕನ್ ಗೀ ರೋಸ್ಟ್ ಮಾಡುವಾಗ ಸಪ್ರೇಟಾಗಿ ಮಸಾಲ ಹಾಕಿದ ನಂತರ ಉಪ್ಪು ಹಾಕೋದಿರಲ್ಲ. ಸೊ ಆದ್ದರಿಂದ ಉಪ್ಪು ಹಾಕಿದರೆ ಒಳ್ಳೆಯದು. ಇಲ್ಲದಿದ್ದರೂ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಬಟ್ ನಾನೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಅಂದರೆ ಮಸಾಲ ಫ್ರೆಶ್ ಆಗಿರುತ್ತೆ, ಜಾಸ್ತಿ ಟೈಮ್, ಅಂದರೆ ಪುಡಿ ಇದೆಯಲ್ವ ಫ್ರೆಶ್ ಆಗಿರುತ್ತೆ, ಜಾಸ್ತಿ ಟೈಮ್ ಬಾಳಿಕೆ ಬರುತ್ತೆ. ರೆಡಿ ಆದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಬಿಡಿ. ಅದಾದ ನಂತರ ಅದರ ಮಾಯಿಶ್ಚರ್, ಅಂದರೆ ಬಿಸಿ ಇರುತ್ತಲ್ವ, ಅದು ಆರಿದ ನಂತರ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಸೂಪರ್ ಆಗಿರುವಂಥ ಮಂಗಳೂರು ಚಿಕನ್ ಪುಳಿ ಮುಂಚಿ ಪೌಡರ್ ರೆಡಿಯಾಗಿದೆ. ಇವಾಗ ನಾವಿನ್ನು ಉಪಯೋಗ ಮಾಡಿಕೊಂಡೊಂದು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಅರ್ಧ kg ಚಿಕನನ್ನು ತಗೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಖಾರ ಪುಡಿ, ಸ್ವಲ್ಪ ಕಾಳುಮೆಣಸು ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅಂದರೆ ಅರಿಶಿನ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೂರು ಲಿಂಬೆ ರಸ ಜಾಸ್ತಿ ಬೇಡ. ಯಾಕಂತಂದರೆ ಪುಳಿ ಮುಂಚಿ ಅಂತಂದರೆ ಆಲ್ರೆಡಿ ನಾವು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ವಿ. ಆದ್ದರಿಂದ ಲಿಂಬೆ ರಸ ಸ್ವಲ್ಪ ಹಾಕ್ಕೊಳ್ಳಿ. ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಒಂದು 10-15 ನಿಮಿಷ ಬಿಟ್ಬಿಡಿ. ಅದಾದ ನಂತರ ನಾವು ಗೀ ರೋಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಗೀ ರೋಸ್ಟಿಗೆ ಒಂದು ಈರುಳ್ಳಿನ ಹಾಕೋಬೋದು. ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿನ ಹೆಚ್ಕೊಂಡಾದ ನಂತರ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಡಿ. ಇವಾಗ 2-3 ಚಮಚದಷ್ಟು ತುಪ್ಪನ ಸೇರಿಸ್ಕೋಬೇಕು. ಶುದ್ಧ ಗೀ ತುಪ್ಪ, ಅಂದರೆ ಈ ನಂದಿನಿ ತುಪ್ಪ ಎಲ್ಲ ಬರುತ್ತಲ್ವ, ಅದೆಲ್ಲ ಅಂದರೆ ಒಳ್ಳೆ ಕ್ವಾಲಿಟಿ ತುಪ್ಪ ಹಾಕಿದರೆ ಗೀ ರೋಸ್ಟ್ ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಬಿಸಿಯಾದ ನಂತರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತಿರೋ ಗೀ ರೋಸ್ಟ್ ಅಷ್ಟು ರುಚಿಯಾಗಿ ಬರುತ್ತೆ. ಒಂದು ಸರಿ ಈರುಳ್ಳಿ ಫ್ರೈ ಆದ ನಂತರ
ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂತಂದರೆ ಉಪ್ಪು ಗೀ ರೋಸ್ಟ್ ಅಂದರೆ ಈ ಪುಳಿಮುಂಚಿ ಪೌಡರಲ್ಲಿದೆ. ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕ್ಕೊಂಡಿದ್ವಿ, ಆದ್ದರಿಂದ ಇವಾಗ ಜಾಸ್ತಿ ಬೇಡ. ಅಲ್ಲದೆ ಅರ್ಧ ಕೆಜಿ ಅಷ್ಟೇ ಚಿಕನ್ ಇರೋದು ನಾನು ಹಾಕ್ಕೊಂಡಿರೋದು. ಸ್ವಲ್ಪ ಉಪ್ಪು ಹಾಕಿ ಮಗುಚಿ ಇದನ್ನ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೇನೆ. ಒಂದು 4-5 ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ. ನೀರು ಕೂಡ ಬಿಟ್ಟಿರುತ್ತೆ. ನೀವು ಚಿಕನನ್ನು ಯಾವತ್ತೂ ಅಷ್ಟೇ ಹಿಂಡಿ ಮ್ಯಾರಿನೇಟ್ ಮಾಡಬೇಕು. ನೀರಿದ್ದರೆ ಬೇಯುವಾಗ ತುಂಬ ನೀರು ಸೇರಿಕೊಳ್ಳುತ್ತೆ. ಆಮೇಲೆ ಅದನ್ನ ಅಂದರೆ ಇಂಗಿಸ್ಬೇಕು ಅಂತಂದರೆ ತುಂಬ ಹೊತ್ತು ನಾವು ಬೇಯಿಸ್ತಾನೇ ಇರಬೇಕಾಗುತ್ತೆ. ಅಷ್ಟೊತ್ತಿಗೆ ಚಿಕನ್ ತುಂಬ ಅಂದರೆ ಮೆಲ್ಟ್ ಆಗುತ್ತೆ. ಚಿಕನ್ ಬೆಂದಾದ ನಂತರ ನೋಡಿ, ಒಂದು 2.5 ಸ್ಪೂನಷ್ಟು, ಸ್ವಲ್ಪ ದೊಡ್ಡ ಸ್ಪೂನ್ ಇದು, ನಾನು ಈ ಪೌಡರನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಿದ್ರೆ ನಾರ್ಮಲ್ ಟೇಬಲ್ ಸ್ಪೂನಲ್ಲಿ ಅಟ್ಲೀಸ್ಟ್ ನೀವೊಂದು 5-6 ಸ್ಪೂನ್ ಆದರೂ ಹಾಕ್ಕೋಬೇಕು. ಅಂದರೆ ಚಿಕನ್ ಎಷ್ಟು ಬೇಕು, ಮಸಾಲೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು, ಖಾರ ಎಲ್ಲ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಈ ಪುಡಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತೆ ಹಾಕೋದು ಬೇಡ. ಒಂದು ಸ್ವಲ್ಪ ಇದು ಈ ಮಸಾಲೆದಲ್ಲಿ ಬೇಯಲಿ. ಆವಾಗ ನಿಮಗೇನಾದರೂ ಉಪ್ಪು ಚೂರು ಕಮ್ಮಿ ಅಂತ ಅನಿಸಿದರೆ ಹಾಕ್ಕೋಬೋದು. ಇಲ್ಲದಿದ್ದರೆ ಇಷ್ಟೇ ಸಾಕು. ಕ್ಲೀನಾಗಿ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ಒಂದು 7-8 ನಿಮಿಷ ಆದರೂ ಈ ಮಸಾಲದಲ್ಲಿ ಬೆಂದಾಗಲೇ ಅದು ರೋಸ್ಟ್ ಆಗುತ್ತೆ. ಅಂದರೆ ಆ ಪಸೆ ಎಲ್ಲ ಆರುತ್ತೆ. ಅಂದರೆ ಆ ನೀರಿನ ಪಸೆ ಇರುತ್ತಲ್ವ ಮಸಾಲೆ ಜೊತೆ, ಅದರಲ್ಲಿ ಬೇಯಬೇಕು ಚಿಕನ್ ಚೆನ್ನಾಗಿ. ಮತ್ತು ಸ್ವಲ್ಪ ತುಪ್ಪನ ಸೇರಿಸ್ಕೋಬೋದು. ಒಂದು ಸ್ವಲ್ಪ ನೀವು ರೋಸ್ಟ್ ಮಾಡ್ತಾ ಇರಬೇಕು, ಮಗಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಈ ನೀರು ಅಥವಾ ಈ ನೀರಿನ ಪಸೆ ಹಿಂಗೆ ಆದ ನಂತರ ಇದು ಡ್ರೈ ಆಗುತ್ತೆ. ಆವಾಗ ಸಖತ್ತಾಗಿರುವಂತಹ ಚಿಕನ್ ಗೀ ರೋಸ್ಟ್ ರೆಡಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ನಿಮಗೆ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ನೀರು ದೋಸೆ ಇರ್ಬೋದು, ಅನ್ನಕ್ಕೆ ಸೈಡ್ ಡಿಶ್ ಆಗಿರ್ಬೋದು, ವೀಕೆಂಡ್ ಸ್ಟಾರ್ಟರ್ ಆಗಿರ್ಬೋದು, ಚಿಕನ್ ಗೀ ರೋಸ್ಟ್ ಚೆನ್ನಾಗಿರುತ್ತೆ. ಚಿಕನ್ ಪುಳಿ ಮುಂಚಿ ಮಾಡೋದಿದ್ರು ಹೀಗೇ, ಅದಕ್ಕೆ ಅಂದರೆ ಕಾಯಿ ತುರಿ ಹಾಕಲಿಕ್ಕಿಲ್ಲ. ಒಂದು ವೇಳೆ ಚಿಕನ್ ಸುಕ್ಕ ಮಾಡೋದಿದ್ರೆ ನೀವು ಇದೇ ಥರ ಮಸಾಲೆ ರೆಡಿ ಮಾಡಿ ಬೇಯಿಸಿ ಕೊನೆಗೆ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಬೋದು. ನಿಮಗೆ ನಾನು ಮಾಡುವಂಥ ಈ ಚಿಕನ್ ಪುಳಿ ಮುಂಚಿ ಮಂಗಳೂರು ಸ್ಟೈಲ್ದು ಪೌಡರ್ ಏನಾದರೂ ಬೇಕಿದ್ದರೆ ನೀವು ನನಗೆ ಮೆಸೇಜ್ ಮಾಡಿ. ಯಾಕಂತಂದರೆ ಬೇಕಿದ್ದವರಿಗೆ ನಾನು ಮಾಡಿಕೊಡ್ತೇನೆ. ಯಾಕಂದರೆ ತುಂಬ ಆರ್ಡರ್ ತೊಗೊಳಕ್ಕೆ ನನಗಾಗಲ್ಲ. ಅಟ್ಲೀಸ್ಟ್ ಸ್ವಲ್ಪ ಜನರಿಗೆ ನಾನು ಮಾಡಿಕೊಡ್ಬೋದು. ನೀವು ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದ್ರಲ್ಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.